ರಾಜ್ಯ ಸರ್ಕಾರ ಜನರ ಸಮಸ್ಯೆಗಳ ಬಗ್ಗೆ ಯಾವುದೇ ಯೋಜನೆಯತ್ತ ಗಮನ ನೀಡುತ್ತಿಲ್ಲ. ಜನರನ್ನ ಭಾವನಾತ್ಮಕ ವಿಚಾರದಲ್ಲಿ ಮರಳು ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಪೌರತ್ವ ಕಾಯ್ದೆಯ ಬಗ್ಗೆ ಯಾರಿಗೂ ತಕರಾರಿಲ್ಲ. ಈ ಕಾಯ್ದೆಯ ಹಿಂದಿನ ಅಜೆಂಡಾ ಏನು ಎಂಬುದನ್ನು ತಿಳಿಸಲಿ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರಾಜ್ಯ ಸರ್ಕಾರ ಜನರ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಲಿ. ದೇಶದ ಭದ್ರತೆಯ ಬಗ್ಗೆ ಎಲ್ಲರಿಗೂ ಕಾಳಜಿ ಇದೆ. ಭದ್ರತೆಯ ವಿಚಾರದಲ್ಲಿ ಎಲ್ಲರೂ ಒಂದಾಗ್ತಾರೆ. ಪೌರತ್ವ ಕಾಯ್ದೆಯ ಬಗ್ಗೆ ಯಾರಿಗೂ ತಕರಾರಿಲ್ಲ. ಈ ಕಾಯ್ದೆಯ ಹಿಂದಿನ ಅಜೆಂಡಾ ಏನೆಂಬುದು ತಿಳಿಸಲಿ. ಸರ್ಕಾರ ಈ ಕಾಯ್ದೆಯ ಬಗ್ಗೆ ಮಾಹಿತಿ ನೀಡಲಿ. ಕೇರಳ, ತಮಿಳುನಾಡು ಹೀಗೆ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಇವರಿಗೆ ಎಕ್ಸ್ಪೆರಿಮೆಂಟ್ ಮಾಡಲು ಕರ್ನಾಟಕದ ಜನರೇನು ಪ್ರಾಣಿಗಳ ಎಂದು ಖಾದರ್ ಪ್ರಶ್ನಿಸಿದರು. ಉತ್ತರ ಭಾರತದಲ್ಲಿ ಇವತ್ತು ಒತ್ತಿ ಉರಿಯುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಡೀ ನಮ್ಮ ತಮಿಳುನಾಡಲ್ಲಿಗೆ ಇಲ್ಲ, ಕೇರಳದಲ್ಲಿಲ್ಲ, ಮಹಾರಾಷ್ಟ್ರದಲ್ಲಿಲ್ಲ, ಆಂಧ್ರದಲ್ಲಿಲ್ಲ, ತೆಲಂಗಾಣದಲ್ಲಿಲ್ಲ. ಇಲ್ಲಿ ನಾವೇನು ಎಕ್ಸ್ಪೆರಿಮೆಂಟ್ಗೆ ನಾವು ಪ್ರಾಣಿಗಳಿಲ್ಲಿ ಕರ್ನಾಟಕದವರು. ಪಾಕಿಸ್ತಾನಕ್ಕೆ ರೈಲು ಮತ್ತು ಬಸ್ ಸಂಚಾರ ಮಾಡಿದವರು ಬಿಜೆಪಿಯವರು ಪಾಕಿಸ್ತಾನದ ಹೆಸರಿನಲ್ಲಿ ಮತಗಳನ್ನು ಪಡೆಯುತ್ತಿದ್ದಾರೆ ಎಂದ ಖಾದರ್ ಅವರು, ಪೌರತ್ವ ಕಾಯ್ದೆಯ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಯಬೇಕು. ಚರ್ಚೆಯ ಬಳಿಕ ಅನುಷ್ಠಾನ ಮಾಡಲಿ. ನಾವು ಕೂಡ ಒಗ್ಗಟ್ಟಾಗಿ ಬೆಂಬಲಿಸುತ್ತೀವಿ ಎಂದು ಹೇಳಿದರು. ಮೋದಿ ಅವರು, ಪ್ರೈಮ್ ಮಿನಿಸ್ಟರ್ ಅವರು ವಾಜಪೇಯಿ ಅವರ ಮಾಡೆಲ್ ಅನುಷ್ಠಾನ ದೇ ಶುಡ್ ಫಾಲೋ. ದೇ ವಾಸ್ ಲುಕಿಂಗ್ ಎಟ್ ದ ಕಂಟ್ರಿ ಆಸ್ ಅ ಹೋಲ್. ಇಡೀ ದೇಶವನ್ನು ಒಂದು ಜನತೆ ಇಡೀ ದೇಶ ಅಂತ ನೋಡುವಂಥ ಒಂದು ಇದಿತ್ತು, ಮನೋಭಾವ ಇತ್ತು. ಆದರೆ ಜನರನ್ನು ಯಾವಾಗಲೂ ಕೂಡ ಒಂದು ಭಯದ ವಾತಾವರಣದಲ್ಲಿ ನಿರ್ಮಾಣ ಮಾಡುವಂಥ ವಿಚಾರ ಇವತ್ತು ಅಲ್ಲ. ಯಾವುದೇ ವಿಚಾರಕ್ಕೆ ಇದನ್ನೇ ಜನ ಅಂತ ಬರಲಿ. ಅದಕ್ಕಾಗಿ ಏನು ಇವತ್ತು ಉತ್ತರ ಭಾರತದ ಸಮಸ್ಯೆ ಸ್ವಲ್ಪ ಅಲ್ಲಿ ಬಗೆಹರಿಸಬೇಕಲ್ಲ. ಇಲ್ಲಿ ಬರೋ ಮುಂಚೆದು ಯಾರು, ಹೇಗೆ, ಏನು ಅಂತೇಳಿ ಒಂದು ಮಾಹಿತಿ ಕೊಡಬೇಕಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಜರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.